ಜೇನುತುಪ್ಪ ತಿನ್ನಲು ಮಾತ್ರ ತುಂಬ ಸಿಹಿ, ಆದರೆ ಜೇನುನೊಣಗಳು ಮಾತ್ರ ತುಂಬ ಅಪಾಯಕಾರಿ. ಜೇನುನೊಣಗಳು ಕಚ್ಚಿದರೆ ಮಾತ್ರ ಅದರಿಂದ ವಿಪರೀತ ನೋವಾಗುವುದು ಸಹಜ. ಆದರೆ ಇಂತಹ ಜೇನುನೊಣಗಳು ಮುಖದ ಮೇಲೆ ಗಡ್ಡದಂತೆ ಕುಳಿತು ಬಿಟ್ಟರೆ ಆಶ್ಚರ್ಯ ಪಡಬೇಡಿ. ಜೇನುನೊಣಗಳೊಂದಿಗೆ ಅಭೂತಪೂರ್ವ ಸಾಧನೆ ಮಾಡುತ್ತಿರುವ ಕುಮಾರ ಪೆರ್ನಾಜೆ ಅವರಿಗೆ ಜೇನುನೊಣ ಎಂದರೆ ತುಂಬ ಪ್ರೀತಿ. ಅವುಗಳಿಗೂ ಅಷ್ಟೇ ಹಾರಿ ಬಂದು ಅವರ ಸುತ್ತ ಮುತ್ತುತ್ತವೆ. ಅಷ್ಟೇ ಅಲ್ಲ, ಮುಖದ ಮೇಲೆಲ್ಲ ಹರಿದಾಡುತ್ತವೆ, ಗಡ್ಡದಂತೆ ಗೂಡು ಕಟ್ಟುತ್ತವೆ. ಇದನ್ನು ಚಿತ್ರದಲ್ಲಿ ನೋಡಿದರೆ ಅರ್ಥವಾಗ್ತದೆ. ಇದೇ ನೋಡಿ ಜೇನು ಮತ್ತು ಪೆರ್ನಾಜೆಯವರ ಅಸಲಿ ಪ್ರೀತಿ. ವಿಭಿನ್ನ ಆಕಾರದಲ್ಲಿ ಕ್ರಿಯಾಶೀಲರಾಗಿ ಹರಡುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಮುಡ್ನೂರು ಗ್ರಾಮದ ಕುಮಾರ ಪೆರ್ನಾಜೆ ಕುಟುಂಬವನ್ನು ನೋಡಿದಾಗಲಂತೂ ಜೇನುನೊಣ ಅಂತ ಹೇಳಿದರೆ ಜನರು ಬಹಳ ಹೆದರುತ್ತಾರೆ. ಇವರು ಜೇನಿನ ಗೂಡಿಗೆ ಕೈ ಹಾಕಿ ಎಂಥವರನ್ನು ಆಶ್ಚರ್ಯಚಕಿತ ಆಗುವಂತೆ ಮಾಡುತ್ತಾರೆ. ಜೇನುನೊಣದ ಬಗ್ಗೆ ಸಂಪೂರ್ಣ ಮಾಹಿತಿ ಹೊಂದಿದ್ದ ಇವರು ಕಣ್ಣು ಕಿವಿ ಮುಖದ ಮೇಲೆ ಹರಿದಾಡಿದರೂ ಏನು ಮಾಡುತ್ತಿಲ್ಲ ಎಂದು ತೋರಿಸಿಕೊಟ್ಟಿದ್ದಾರೆ. ಮನಸ್ಸಿನ ನೆಮ್ಮದಿಗಾಗಿ ಆಧುನಿಕ ಬದುಕಿನ ಜಂಜಾಟದಲ್ಲಿ ಅಪಾಯಕಾರಿ ಜೇನುಗೂಡನ್ನು ನೋಡಿ ಬದುಕಬಹುದು ಎನ್ನುತ್ತಾರೆ ಸೌಮ್ಯ ಪೆರ್ನಾಜೆ. ರಾಣಿಯನ್ನು ಗಲ್ಲದಲ್ಲಿ ಬಿಟ್ಟಾಗ ಮುಖದ ತುಂಬ ಆವರಿಸಿ ಬಂದು ಕುಳಿತುಕೊಳ್ಳುತ್ತವೆ. ನಮ್ಮಲ್ಲಿ ತಾಳ್ಮೆ ಮತ್ತು ಸಹನೆ ಇದ್ದರೆ ಒಂದು ಅಭೂತಪೂರ್ವ ಕಲ್ಪನೆ ಇಂದು ಸಮಾಜದಲ್ಲಿ ಒಳ್ಳೆಯ ಹೆಸರು ಗಳಿಸಿಕೊಡುತ್ತದೆ. ಜನರು ಅಂಜಿಕೆಯಿಂದ ಜೇನುಗೂಡಿಗೆ ಬೆಂಕಿಯಿಟ್ಟು ನಾಶಗೊಳಿಸುವ ಸಂಸ್ಕೃತಿ ನಮ್ಮದಾಗದೆ ಅವುಗಳನ್ನು ನಮ್ಮಂತೆ ಬದುಕಲು ಬಿಡಿ, ಜೇನಿಗೋಸ್ಕರ ನಾಶ ಮಾಡಬೇಡಿ ಎನ್ನುವ ಕುಮಾರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಬದುಕಿದರೆ ಜೀವನ ಸುಂದರ. ದಾರಿ ಇಲ್ಲ ಅಂತ ನಡೆಯುವುದನ್ನೇ ನಿಲ್ಲಿಸಬಾರದು. ನಾವು ನಡೆದದ್ದೇ ದಾರಿ ಆಗಬೇಕು. ಆ ದಾರಿ 4 ಜನಕ್ಕೆ ಸ್ಫೂರ್ತಿಯಾಗಬೇಕು. ಸೌಮ್ಯ ಪೆರ್ನಾಜೆ ಮಕ್ಕಳಾದ ನಂದನ್ ಕುಮಾರ್, ಚಂದನ್ ಕುಮಾರ್ ಪೆರ್ನಾಜೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೂ ಏನಿಲ್ಲ ಎಂಬ ಹಾಡಿನಂತೆ ಅಕ್ಷರಃ ಇಲ್ಲಿದೆ. ಅವರು ಈಗಾಗಲೇ ಹಲವು ಬಾರಿ ಜೇನುಗಡ್ಡ ಪ್ರದರ್ಶಿಸಿದ್ದು ಶಾಲಾ ಮಕ್ಕಳಿಗೆ, ರೋಟರಿ ಕ್ಲಬ್, ಕಾಲೇಜು ಮಕ್ಕಳಿಗೆ ಹೀಗೆ ಹಲವಾರು ಕಡೆಗಳಲ್ಲಿ ಜೇನುಗಡ್ಡ, ಜೇನಿನ ಬಗ್ಗೆ ಸೈಡ್ ಶೋ ಮುಖಾಂತರ ಕಾರ್ಯಾಗಾರಗಳನ್ನು ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈಗಾಗಲೇ ರಾಷ್ಟ್ರೀಯ ಪ್ರಶಸ್ತಿ, ಕೃಷಿ ಪಂಡಿತ ಪ್ರಶಸ್ತಿ, ಆವಿಷ್ಕಾರಿ ರೈತ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ರಾಜ್ಯ, ಜಿಲ್ಲಾ, ತಾಲೂಕು ಸನ್ಮಾನಗಳನ್ನು ಪಡೆದಿದ್ದು, ಗ್ರಾಮೀಣ ಕಲಾ ಪ್ರತಿಭೆಗಳನ್ನು ಒಂದುಗೂಡಿಸಿ ಸ್ವರಸಿಂಚನ ಕಲಾ ತಂಡದಿಂದ ಹಲವಾರು ಕಡೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರದರ್ಶನಗೊಂಡಿವೆ. ನಾವೆಲ್ಲ ಸಾಧನೆ ಮಾಡಿದಾಗ ಹೆಜ್ಜೆ ಗುರುತು ಮೂಡಿಸಬೇಕು. ಸಂಗೀತವನ್ನು ಪ್ರಸಾರ ಮಾಡುವುದು ಮತ್ತು ಹೊಸ ಹೊಸ ಸಂಶೋಧನೆ ಇವರ ಹವ್ಯಾಸವಾಗಿದ್ದು, ಇದೀಗ ಹನಿ ಪಾರ್ಕ್ ಮಾಡುತ್ತಿದ್ದಾರೆ. ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನು ಬೆಳೆಸುವ ದೊಡ್ಡ ಗುಣವಿರುತ್ತದೆ, ಆ ವ್ಯಕ್ತಿ ತನಗರಿವಿಲ್ಲದಂತೆ ಬಹಳ ಎತ್ತರಕ್ಕೆ ಬೆಳೆಯುತ್ತಾರೆ ಎಂಬುದಕ್ಕೆ ಇವರೇ ಸಾಕ್ಷಿ. ಇವರ ಇಡೀ ಕುಟುಂಬವೇ ಜೇನುಗಡ್ಡದ ಕುಟುಂಬ. ಹಾಗೆ ಇವರು ಕೋತಿಕೋವಿ, ಸಿಮೆಂಟ್ ಶೀಟ್ನಲ್ಲಿ ಜೇನುಪೆಟ್ಟಿಗೆ ಹಾಗೂ ಕೃಷಿ ವಲಯದಲ್ಲಿ ಹೊಸ ಹೊಸ ಅನ್ವೇಷಣೆ ಮತ್ತು ಸೃಜನಾತ್ಮಕ ಕಾರ್ಯಗಳಿಂದ ವಿಶಿಷ್ಟ ಮತ್ತು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಲೋಕದ ಜೀವನಾಧಾರವಾದ ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಒಂದು ಉತ್ತಮ ಸಾಧನೆಯ ಗರಿಮೆಯನ್ನು ತಮ್ಮದಾಗಿಸಿಕೊಂಡು ಶಿಷ್ಟತೆಯ ಸಾಧಕತನ ಮೆರೆದು ಕೃಷಿಯ ಮಹತ್ಕಾರ್ಯವನ್ನು ಸಾಧಿಸಿ ಜೇನುಗಡ್ಡ ಕಲೆಯ ಅನನ್ಯ ಸಾಧಕರಾಗಿದ್ದಾರೆ. ನಿಜವಾಗಿಯೂ ಕೆಲಸ ಮಾಡುವವರಿಗೆ ಅವಕಾಶ ಮತ್ತು ದಾರಿಯಷ್ಟೇ ಕಾಣಿಸುತ್ತದೆ. ಕೆಲಸದಿಂದ ಯಾವಾಗಲೂ ವಿಮುಖರಾಗಲು ಬಯಸುವವರಿಗೆ ನೆಪವಷ್ಟೇ ಕಾಣಿಸುತ್ತದೆ. ಯಶ ಎಂದರೆ ಬಯಸಿದ್ದು ಸಿಗುವುದು, ಸುಖವೆಂದರೆ ಸಿಕ್ಕಿದ್ದನ್ನು ಬಯಸುವುದು. ಯಶಸ್ಸು ಆಸೆಯ ಕನಸಲ್ಲ, ಪರಿಶ್ರಮದ ಪರಿಣಾಮ. ಸಾಧನೆಗೆ ಪ್ರಯತ್ನ ಮುಖ್ಯ. ಸುಮ್ಮನೆ ಕುಳಿತವರಿಗೆ ಯಾವ ಹೆಸರು ಲಭಿಸಲಾರದು. ಗುರಿಯನ್ನು ತಲುಪುವವರೆಗೆ ಸಾಧನೆ ನಿರಂತರವಾಗಿರಲಿ. ಮನಸ್ಸಿನೊಳಗೆ ಸ್ಪಷ್ಟತೆ ಎನ್ನುವುದು ಸ್ವಾಭಾವಿಕ ಗುಣ. ತನಗೆ ಗೊತ್ತಿಲ್ಲದೆ ವ್ಯಕ್ತಿಗಳು ಹೊಸತನವನ್ನು ಹುಡುಕುತ್ತಾರೆ. ಇದೇ ಹೊಸ ಹೊಸ ಅನ್ವೇಷಣೆಗೆ ಕಾರಣ. ಆದರೆ ಅಷ್ಟೇ ಕ್ರಿಯಾತ್ಮಕ ಶೋಧನೆ, ಕನಸುಗಳ ಸಾಧನೆಗೆ ಸಾಧಿಸುವ ಗುರಿ ಮುಖ್ಯ. ಬದುಕಿನಲ್ಲಿ ಕನಸು ಕಾಣುವುದು ಸುಲಭ, ಆದರೆ ಅದನ್ನು ನನಸು ಮಾಡಿಕೊಳ್ಳುವುದು ಬಲು ಕಷ್ಟ. ತ್ಯಾಗ, ಪರಿಶ್ರಮ, ಇಚ್ಛಾಶಕ್ತಿ ಇರುವ ತಂಡ ಹೊಂದಿದ್ರೆ ಯಾವುದನ್ನು ಸಾಧಿಸಲು ಸಾಧ್ಯ. ಜೇನುತುಪ್ಪದಂತಹ ಸಿಹಿಯನ್ನು ಪಡೆಯಬೇಕಿದ್ದರೆ ಜೇನುನೊಣಗಳ ಅಂತೆ ಒಟ್ಟಿಗೆ ಇರುವುದನ್ನು ಕಲಿಯಬೇಕು. ಹೂವಿನಲ್ಲಿರುವ ಮಕರಂದದ ಆಸೆಗೆ ಜೇನುನೊಣವು ಬರುತ್ತದೆ, ಇನ್ನಿತರ ನೊಣಗಳು ಬರುತ್ತವೆ. ಜೇನುಹುಳ ಕೈಗೆ ಸಿಕ್ಕ ಜೇನುಹುಳಕ್ಕೆ ಸಿಕ್ಕ ಮಕರಂದ ಮಾತ್ರ ಜೇನಾಗಿ ಎಲ್ಲರ ಉಪಯೋಗಕ್ಕೆ ಬರುತ್ತದೆ. ಯೋಗ್ಯನಿಗೆ ಏನೇ ಸಿಕ್ಕಿದರೂ ಅದು ಯೋಗ್ಯತೆಯನ್ನು ಪಡೆಯುತ್ತದೆ. ಪ್ರಕೃತಿಪ್ರಿಯ, ಪ್ರಾಣಿಪ್ರಿಯ ಜೇನುಗಡ್ಡದ ವಿಸ್ಮಯ ವ್ಯಕ್ತಿಯ ಸವಿ ನೆನಪುಗಳು ಬೇಕು. ಇದು ಒಂದು ಹಳ್ಳಿಯ ಕುಮಾರ್ ಪೆರ್ನಾಜೆ ಅವರ ವಿಶೇಷ ಕುಟುಂಬದ ಕತೆ. ಹಳ್ಳಿ ಸ್ಪೆಷಲ್ ನಿಮಗೆ ಇಷ್ಟವಾಗಿದ್ದರೆ 9480240643ಕ್ಕೆ ಫೋನ್ ಮಾಡಿ ಕುಮಾರ್ ಪೆರ್ನಾಜೆ ಅವರನ್ನು ಸಂಪರ್ಕಿಸಬಹುದು.
ಅರ್ಧ ಆ ಕಡೆ ಅರ್ಧ ಸರಿ ಇದೆ ಈ ಕಡೆ ಈ ಸೈಡಿಂದ ಒಂದು ಸೈಡಿಗೆ ಕೂತು ಬತ್ತನೈತೆ ಹರಿ ಒಂದು ಸೈಡ್ ಕವರ್ ಅಂడి ಇತರ ಸೈಡ್ ಕವರ್ ಆಡೋದು ಅಪಂಚ ಮಾಡ್ತಾನೆ ಮಲ್ಕೋಡ ಅಲ್ಲ ಪುದು ಕೂತ್ಕೊಳ್ಳಿ ಫುಲ್ ಅವೇ ಕುಳ್ಳನಪ್ಪ ಸರಿಯಾ ಚರಂಗದಲ್ಲಿ ಬಂದು ಈ ಅಂಗಿಲಿದ್ದಾರೆ ತೆಗಸಿ ಯಾರು ಉಪ್ಪಲ್ಲಿ ಸರಿ ಅಂಡೈತೆ ಎದೂರು ಅಂತ ಎದೂರು ನೋಡಂದ್ರೆ ಜವುಪಲ್ಲಿಂದ ನೀ ಅಡಿಂದ ತೆಗೆಡ ಅಡಿಂದ ಮೇಲಂತ ತೆಗಿ ಅಲ್ಲಿಟ್ಲಾಗಿಂದ ನಿತ್ಕೊಂಡು ಏನೇ ನಿತ್ತುಕೊಂಡು ಇತ್ತುಕೊಂಡ ಕರೆಕೊಂಡ ಮುಂದೆ ಹರಿ ದೀಡಂತ ವರ್ಕ ಹರಿ ಹಾಕೊಂಡು ಕತ್ತಾಯ್ತ ಹರಿ ಅಜ್ಜ ನಾನು ಇಡೀ ಎದುರು ಹೊರಡ ಕರೆಕ್ಟ್ ಉಂಟು ಯಾರ ಬಡ್ಚದಲ್ಲ ನಿಮ್ಮ ಮುಳ್ಪಲ ಇಂಚಿಗೆ ಮಾಡ್ಕೊಡ ಕಿವಿ ಒಣ ಮಾತ್ರ ಹಂಗೆ ಹಿಡ್ಕೊ ಕೈ ಅದಕ್ಕೆ ಬರ್ತಾವು ಇತ್ತ ಹರಿ ಅಂಡ ಫುಲ್ ಒಂದು
ಅದು ಈಚೆಗೆ ಬರ್ತಾ ಉಂಟಲ್ಲ. ಈ ಕಣ್ಣೆ ಅವ್ರ ಆಣಿ ಅಲ್ಪ ಇಪ್ಪ ಅಂಜಾಗ ಹ್ಞೂ ಈ ಕಣ್ಣು ಬೇಕಾದ್ರೆ ಬಿಡು. ಕನ್ನಟ್ಟಿದ್ದರೆ ಎಂಕಿನ್ನ ಕನ್ನಟ್ಟಿದ್ದಂತೆ ಹೊಜ್ಜು ಹ್ಞೂ ಅದನ್ನೆಲ್ಲ ಬಯಲು ಒಂದು ಸೈಡಿಗೆ ಬಂದು ಆಯ್ತು. ಕೈಯಲ್ಲಿ ಇಲ್ಲ 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 ಈ ಸೈಡ್ ದೆಪ್ಪಡವ ಬತ್ತನಿತ್ತು ಇಂಚು ಹೊಡಿಕು. ಜಾಸ್ತಿ ಮುಲ್ಪ ಎದುರುಗಂತ ಯಾರು ಮಿಕ್ಕಿರ್ತೀನಿ. ಹಾಂ ಅದೇ ಇದು ಜಾಸ್ತಿ ಈ ಸೈಡ್ ಬ್ಯಾಕ್ ಸೈಡ್ ಜಾಸ್ತಿ ಆಯ್ತು. ಉಂಟಾ ಹ್ಞೂ ಯಾರು ಸ್ಲೋ ಇಂಚು ಎಂಚಿನ ಕೈ ಗೊತ್ತಂದು ಅಂಚನೆ ಇರ್ತದೆ. ಹಾಂ ಸ್ಲೋ ಗಡ್ಡದ ಲೆಕ್ಕವನೇ ಅಂತುಂಡು ಸರಿಯಾದ ಅವು ಎಂಕ ಗೋಷ್ಠಿ ಹಾಕಿ ನೋಡ್ಬೋ ಹ್ಞೂ ಕನ್ನಟ್ಟಿದ್ದೆ ಅಂತ. ಹ್ಞೂ ನೋಡೋದಲ್ಲಿ ರಾಣಿ ಕಾಣಿಸ್ತಾಳೆ. ಹಾಂ ಹಿಂದೆ ನಮ್ಮಲ್ಲ ಸರ್ ಹಿಂದೆ ರಿಟರ್ನ್ ನಾನು ಕೂಡಲೇ ಕವರ್ ಮಾಡಿಕೊಂಡು ಉಡುಪುಜಿ ಹಾಕಿದ್ದು. ತೋಜಂಡ ಗೊತ್ತಾಗೋಣದ ವ್ಯತ್ಯಾಸ ಸರಿ ಸಿಕ್ಕೊಂಡು ಅದೊಂದು ಸೈಜ್